ಸೋಮೇಶ್ವರ ಗ್ರಾಮ ಪಿಲಾರ್ ಶ್ರೀ ಮಹಾಲಕ್ಷ್ಮಿ ಮಂದಿರಡು ನವರಾತ್ರಿ ಸಂದರ್ಭಡು ವಿಜಯದಶಮಿದ 8 ದಿನ ತಾನಿ ಶ್ರೀ ಮಹಾಲಕ್ಷ್ಮಿ ಅಪ್ಪೆಗು ಸಾಮೂಹಿಕ ಪೂತ ಪೂಜೆದ ಸೇವೆನು ಅಂಚನೆ ಶ್ರೀ ಸತ್ಯನಾರಾಯಣ ಪೂಜೆನು ಐತಾರ ಸರಳ ರೀತಿ ನಡಪಾಯಿರು. सत्यौषधाय नमः दानं समर्पयामि तथा नाम पूजां करिष्ये कैतुर्वेदाय नमः सौभाय नमः विद्याय नमः मंत्रे नमः ईश्वरपादाय नमः प्रभुदाय नमः श्री महालक्ष्मी महालक्ष्मी पूजां समर्पयामि नारायण गुरुदेव महादेवी विद्महे विष्णुपते धीमहि आवरण पूजां करिष्ये ओम नारायणाय नमः ओम विष्णवे नमः ओम हरये नमः ओम समर्पयामि मंत्रिमंडलाय नमः ओम सूर्यमंडलाय नमः ओम सोममंडलाय नमः सत्यनारायण स्वामी नमः विष्णुवे नमः मोदकाय नमः विक्रमाय नमः वामनाय नमः श्रीमाय नमः अच्युताय नमः निराकराय नमः प्रवेदाय नमः ओम शनैश्चराय नमः ओम भावे नमः ओम हेतवे नमः आवरण पूजां समर्पयामि करुणाय नमः भाजवे नमः ओम कुबेराय नमः ओम ईशानाय नमः पंचमावरण पूजां समर्पयामि नमः काकाय नमः ओम शिवाय नमः ओम कन्याय नमः दुलाय नमः ओम मीनाय नमः हस्तावरण पूजां समर्पयामि नमः ओम वैष्णवे नमः ओम वराह्ये नमः ओम नरसिंहाय नमः ओम चामुण्डाय पूजां करिष्ये ओम स्याय नमः ओम धर्माय नमः ओम वराहाय रामचन्द्राय नमः कृष्णाय नमः बलरामाय नमः बुद्धाय नमः कल्पे नमः जयस्वामी नमः सत्यनारायण स्वामी नमः अष्टमावरण पूजां समर्पयामि अक्षतन कೈಟಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುತ್ತೇವೆ. ओम सत्यदेवाय नमः ओम सत्यात्मने नमः ओम सत्यभूताय नमः ओम सत्यपुरुषाय नमः ओम सत्यनाथाय नमः ओम सत्यसाक्षिणे नमः. ಕಾಂಡೆ ಗಣಹೋಮಾದಿ ಸೇವೆಲು ಆದು ಮಂದಿರದ ಸದಸ್ಯರಿದ್ದು ಭಜನಾ ಸಂಕೀರ್ತನ ನಡೆದನು.
ಮಂದಿರದ ಅರ್ಚಕರು ಶ್ರೀ ಪಿ ತಿರುಮಲೇಶ್ವರ ಪಟ್ಟಣ ಬಳಗದಕ್ಕಲು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ನಡೆಪಾಯಿರು. ಪೂಜದ ಕಥೆ ವಿಚಾರಗಳು ಪ್ರಾರಂಭವಾಗುತ್ತವೆ. ಏಕದ ನೈಮಿಷಾರಣ್ಯೇ ನೈಮಿಷಾಪನಪರಂಜನ ಒಂಜಿ ಗಾಢದ ಮಧ್ಯವಾಗಲು ಶವನಕಾದರ್ಶ ಮುನಿಗಳ ಮಾತ ಒಂಜಿ ಸಭೆಯನ್ನು ಸೇರುತ್ತದೆ. ಪಾಪರಾಪನಪರಂಜನ ಮೂಜಿ ಯುಗಕ್ಕೆ ಕರೆದೆ ಇತ್ತೆ ಬತ್ತಿ ನಾವು 4ನೇ ಯುಗ ಕಲಿಯುಗ. ಈ ಕಲಿಯುಗದ ಮನುಷ್ಯನ ಕುರಿತಾದ ಶವನಕಾದರ್ಶ ಮುನಿಗಳು ಚಿಂತನೆ ಮಾಡುತ್ತಾರೆ. ಅವಾಗ ಕಲಿಯುಗದ ಮನುಷ್ಯನಿಗೆ ತೇರಿಕೊಂಡ ಕೇಳಿದಾಗ ಸದಾಕಾಲ ದೈವಿಕ ಚಿಂತನೆ ಭಗವಂತನ ಒಂದು ಸತ್ಕರ್ಮಾಚರಣೆ ಮಾಡುವುದು ಅಜ್ಞಾನ ಕನುರಂಜನ ಅಂಧಕಾರವೇ ಮನುಷ್ಯರ ಮುರುಕುವುದು ನಾನಾ ವಿಧವಾದ ಕೆಟ್ಟ ಕೆಲಸ ಕಾರ್ಯನ ಮನುಷ್ಯರ ಜೀವನ ಹೆಚ್ಚೆಚ್ಚಾತು ಮುರುಕುತ್ತದೆ. ಅವಾಗ ಅವರ ಮನುಷ್ಯಗೆ ಜೀವನದ ಸದಾಕಾಲ ಕಷ್ಟಗಳು ಕಾರ್ಪಣ್ಯಗಳು ದುಃಖಗಳು ಮಾತ್ರ ಬರುತ್ತಿದ್ದಾರೆ. ಇಂದಿನ ಮಾತುವುದು ಈ ಶವನಕಾದರ್ಶ ಮನೆಗಳಿಗೆ ಅತ್ಯಂತ ದುಃಖವಾದ ಜನಕ್ಕೆ ಜೀವನದ ಬರ್ಪಣ ಕಷ್ಟಗಳ ಮಾತ್ರ ಪರಿಹಾರವು ಐಕೋಸ್ಕರವಾದ ಪೂಜೆಗಳ ಪುನಸ್ಕಾರಗಳ ಮಾತುಗಳಿಗೆ ಬರ್ಪಣ ಕುರಿತಾದೆ ಆಗಲೇ ನೈಮಿಷಾರಣ್ಯ ಪರಮನಂಜನ ಘಾಟದ ಮಧ್ಯಭಾಗದ ಸಭೆ ಸೇರಿದೆ ಪರಸ್ಪರ ಚರ್ಚೆಗಳನ್ನು ವಿಮರ್ಶೆಗಳನ್ನು ಮಾಡುತ್ತೇವೆ. ಸಾಕಷ್ಟು ಚರ್ಚೆಗಳನ್ನು ಮಾಡುತ್ತೇವೆ ಅಂಡ ಒಂದು ಸೂಕ್ತವಾದಂಚಿನ ಉತ್ತರ ಪರಿಹಾರಗಳಿಗೆ ದಿಗ್ವಿಜಯ ಆ ಸಂದರ್ಭ. ಅವಾಗ ಲೋಕ ಸಂಚಾರ ಮಾಡಿಕೊಂಡು ಸೂತ ಪುರಾಣಿಕರು ಬರ್ತೇವೆ. ಈ ಸೂತ ಪುರಾಣಿಕರು ಬಂಡ ಏರು ಬಂದು ಕೇಳಿದಾಗ ಪದಿರಣಮ ಪುರಾಣ 4 ವೇದಗಳನ್ನು ಕಲ್ತಿನಂಚಿನ ಅತ್ಯಂತ ವಿದ್ಯಾಭ್ಯಾಸನ ಪಡೆಯಿನಂಚಿನ ವ್ಯಕ್ತಿ ಸೂತ ಪುರಾಣಿಕರು. ಆ ಸೂತ ಪುರಾಣಿಕರು ಶವನಕಾದರ್ಶ ಮುನಿಗಳಿದ್ದನಂಚಿನ ಪ್ರದೇಶಕ್ಕೆ ಬರ್ತೇವೆ. ಅವಾಗ ಬತ್ತಿನಂಚಿನ ಸೂತ ಪುರಾಣಿಕರಿಗೆ ಒಂದು ಯೋಗ್ಯವಾದ ಆಸನದ ವ್ಯವಸ್ಥೆಯನ್ನು ಶವನಕಾದರ್ಶ ಮುನಿಗಳು ಮಾಡುತ್ತೇವೆ. ಆನೆಗೆ ಬಾಜಲದ ಬಡವದ ವ್ಯವಸ್ಥೆಗಳನ್ನು ಮಾತನಾಡುತ್ತೇವೆ. ಅವಾಗ ಬತ್ತಿನಂಚಿನ ಸೂತ ಪುರಾಣಿಕರು ಶವನಕಾದರ್ಶ ಮುನಿಗಳ ಗಂಡರಿಗೆ ಯಾನ ಲೋಕ ಸಂಚಾರ ಮಾಡುತ್ತಿದ್ದೆ. ಈ ನೈಮಿಷಾರಣ್ಯದ ಹೋದಾಗ ಸೂತ ಪುರಾಣಿಕರ ಬಗ್ಗೆ ಯಾನ ಬೋರ್ದುಲ್ಲೆ ಈಗಲೂ ನೈಮಿಷಾರಣ್ಯದ ಶವನಕಾದರ್ಶ ಮುನಿಗಳು ಮಾತ್ರ ಸಭೆ ಸೇರುವುದಿಲ್ಲ. ವಾವಿಚಾರದ ಕುರಿತಾದ ಸಭೆ ಸೇರಿದಾಗ ಕೇಳಿದಾಗ ಆ ಸೂತ ಪುರಾಣಿಕರ ಶವನಕಾದರ್ಶ ಮುನಿಗಳ ಪಂಡರಿಗೆ ಕಲಿಯುಗದ ಮನುಷ್ಯರ ಕುರಿತ ಚರ್ಚೆಗಳ ಚಿಂತನೆಗಳಾಗುವುದು. ಸ್ವಾಮಿ ಸಾಕಷ್ಟು ಚರ್ಚೆಗಳಿಂದಲೂ ಮಲ್ದ ಅಂಡ ಎಂಗ್ಲಿಗೆ ಪರಿಹಾರಕ್ಕೆ ಹೋಗುತ್ತಿತ್ತು. ಎಂಗ್ಲಿಗೆ ಹೆಚ್ಚು ಕಾಲ ನಾನು ಇರೇ ಒಂದು ಉತ್ತರ ಪರಿಹಾರ ಕೊಡದೆ ಬತ್ತಿನಂಚಿನ ಸೂತ ಪುರಾಣಿಕರ ಶವನಕಾದರ್ಶ ಮುನಿಗಳು ಪ್ರಾರ್ಥನೆ ಮಾಡುತ್ತೇವೆ. ಅವಾಗ ಸೂತ ಪುರಾಣಿಕರು ಬಂದರೆ ಇಂದುವೇ ಒಂದು ಸಂಶಯ ಒಂದು ಕಾಲಘಟ್ಟಗಳು ಈ ಲೋಕರ ಮಾತ ಸಂಚಾರ ಮಗೊಂದಿದ್ದಿನಂಚಿನ ಮಹಾವಿಷ್ಣು ದೇವರನ ಶಿಷ್ಯೋತ್ತಮ ಅನಂಚಿನ ನಾರದ ಮುನಿಗಳ ಒಂದು ಸಂದರ್ಭ ಈ ಸಂಶಯ ಬರ್ತಿದ್ದರು. ಅವಾಗ ವಿಷ್ಣು ದೇವರ ಈ ವಿಚಾರ ಮಾತ ಪಡೆದು ಒಂದು ಪರಿಹಾರ ಪಡೆದಿದ್ದೇವೆ. ಆ ಕಥೆಯ ಆನೆಗಳಿಗೆ ಮನವೇ ಪಡೆದೆ ಸೂತ ಪುರಾಣಿಕರು ಶವನಕಾದರ್ಶ ಮುನಿಗಳಿಗೆ ಕಥೆನ ಪಡೆಯಲು ಪ್ರಾರಂಭ ಮಾಡಿದ್ದೇವೆ. ನಾರದ ಮುನಿಗಳಿಗೆ ಏನು ಪಡೆದ ಕೇಳಿದಾಗ ಸ್ವರ್ಗ ಮರ್ತ್ಯ ಪಾತಾಳ ಪಣಪಣಂಚಿನ 3 ಲೋಕ. ಸ್ವರ್ಗ ಲೋಕಾಪಣ್ಣಗ ದೇವಾನು ದೇವತೆಗಳಿಗೆ ಪಣಂಚಿನ ಲೋಕ, ಮರ್ತ್ಯ ಲೋಕಾಪಣ್ಣಗ ಭೂಲೋಕ ಮನುಷ್ಯರಿಗೆ ಪಣಂಚಿನ ಲೋಕ, ನನ್ನ ಪಾತಾಳ ಲೋಕಾಪಣ್ಣಗ ಅಸುರೇರ ರಕ್ಕಸೇರ ರಾಕ್ಷಸರಿಗೆ ಪಣಂಚಿನ ಲೋಕ. ಇಂಜ ಇಪ್ಪನಂಚಿನ ಮೂಜಿ ಲೋಕನ ಕೇವಲ ಮೂಜಿ ಮುಕ್ಕಾದ ಗಳಿಗೆ ಕೇಳ ಶುದ್ಧವರ್ಪಣ ಸಾಮರ್ಥ್ಯಕ್ಕೆ ಕೊಂಡು ಪಡೆದ ಕೇಳ ಕೇವಲ ನಾರದ ಮುನಿಗಳಿಗೆ ಕೊಂಡಗೆ ಒಂದು ಶಕ್ತಿ ನಾರದ ಮುನಿಗಳೇ ಆರ್ನ ಲೋಕ ಸಂಚಾರದ ಉದ್ದೇಶವಾದ ಮಧ್ಯ ಲೋಕಾಪಣ್ಣಗ ಭೂಲೋಕಕ್ಕೆ ಬರ್ತೇನೆ ಬತ್ತದೋನಗ ಜನಗಳ ಮಾತ ಕಷ್ಟಡಿದ್ದೇನೆ ಸದಾಕಾಲ ದುಃಖಗಳ ಅಜ್ಞಾನದ ಮಾತ ಮುಗ್ಗುತ್ತಿದ್ದೇನೆ. ಈ ಜನಕಲಿನ ಕಷ್ಟದವುದು ನಾರದ ಮುನಿಗೆ ದುಃಖವಾಂಡೆ ಇಂದಕ್ಕೆ ಮಾತ ಒಂದು ಪರಿಹಾರಕ್ಕೆ ಎರಡು ಪರಪರಂಚಿನ ಒಂದು ಚಿಂತನೆ ಆಗ ಮನಸ್ಕೊಂಡು ಹೋಗ್ತೇವೆ. ಅವಾಗ ಏರಡ ಪರಿಹಾರಕ್ಕೆ ಏನು ಪರಪರಂಚಿನ ಚಿಂತನೆ ಮಾಡಿದಾಗ
ತ್ರಿಮೂರ್ತಿಗಳ ಬ್ರಹ್ಮದೇವರೇ ಸೃಷ್ಟಿ ಕಾರ್ಯ ಮಾಡುವವರಿಗೆ ಆ ಸೃಷ್ಟಿ ಕಾರ್ಯ ಮಾತ ಕೊನೆಯ ವಿಜಯ ಪಂಪನಂಚಿನ ದ್ವಾರ ಬಾಲಕಿಯರ ಕಾಪುಕೊಳ್ಳರಿಗೆ ಅಂಚಿನ ವೈಕುಂಠ ಲೋಕದ ದೃಶ್ಯ ಎಂಬುದು ಆ ನಾರದ ಮುನಿಗೆ ಅತ್ಯಂತ ಸಂತೋಷ ಮಾಡಿದ ದೇವರಿಗೆ ನಮಸ್ಕಾರ ಅರ್ಪಣೆ ಮಾಡುತ್ತೇವೆ. ದೇವರ ಒಳಗ ಶಂಖ ಚಕ್ರ ಗದಾ ಪದ್ಮಾವನ ಮಾಲಾ ವಿಭೂಷಿತ ಮಹಾವಿಷ್ಣು ದೇವರೇ ಕೈಟೆ ಶಂಖ ಚಕ್ರ ಗದಾ ಪದ್ಮನ ಪದ್ಮವೇರೆ ಕಂಟೆ ಎರಡು ವನಮಾಲಾ ಪಟ್ಟಗ ಆರನ ಪ್ರಿಯವಾನಂದಿನ ತುಳಸಿಯವನಿ ಮಾಲೆನ ಧರಿಸಾಗುತ್ತದೆ. ದೃಶ್ಯ ಅನ್ನೋದು ನಾರದ ಮುನಿಗೆ ಸಂತೋಷ ಮಾಡಿ ಆ ಸಂದರ್ಭ ವಿಷ್ಣು ದೇವರೇ ನಾರದ ಮುನಿಗಳ ಕೆಂಡರಿಗೆ ಒಬ್ಬೇ ಒಂದು ಪ್ರದೇಶಕ್ಕೆ ಬರುವಂತ ಅಂಡ ಒಂದು ಉದ್ದೇಶ ದೇವಂತೆ ಬರಬಾರದು. ಈ ವೈಕುಂಠಕ್ಕೆ ಬಂದಿನ ಉದ್ದೇಶ ಪಡೆದ ಕೇಳಿದಾಗ ನಾರದ ಮುನಿಗೆ ಪಂಡರಿಗೆ ಸ್ವಾಮಿ ಯಾನ ಎನ್ನ ಲೋಕ ಸಂಚಾರದ ಉದ್ದೇಶವಾದ ಮರ್ತ್ಯಲೋಕ ಪಂಡಕ ಭೂಲೋಕ ಹಿಡಿತೇವೆ ಸ್ವಾಮಿ. ಭೂಲೋಕ ಹೋಗುವಾಗ ಜನಕ ಮಾತ್ರ ಕಷ್ಟ ಹಿಡಿತೇವೆ. ಜನಕನ ಜೀವನ ವರ್ಗನ ಕಷ್ಟ ಕಾರ್ಪಣ್ಯಗಳ ಮಾತ್ರ ಪರಿಹಾರ ಆಗಬೇಕು ಚಾಲನೆ ಪಡೆದೆ ವಿಷ್ಣು ದೇವರನ್ನು ಸಲ್ಲಿದ್ದಾರೆ ಆ ಪ್ರಾರ್ಥನೆ ಮಾಡುತ್ತೇವೆ. ವಿಷ್ಣು ದೇವರ ಬೇರೆ ನನ್ನ ತುಮಗೋ ಹಿರಿಯರ್ದಾದ ಬಣ್ಣಗ ನಾರದ ಮನೆಗೆದಾದ ಮರ್ತ್ಯಲೋಕ ಭೂಲೋಕ ಬಂದಿ ಪ್ರೋತ್ಸಾಹಕ ಆ ವ್ರತಕ್ಕೊಂದು ಕುದರು ಸತ್ಯನಾರಾಯಣ. ಸತ್ಯ ಬಣ್ಣಗ ಮಹಾಲಕ್ಷ್ಮಿ ಸಂಪತ್ತದ ಅಧಿದೇವತೆ. ನಾರಾಯಣ ಬಣ್ಣಗ ಮಹಾವಿಷ್ಣು ಜ್ಞಾನದ ಅಧಿದೇವತೆಗೆ ವಿಷ್ಣು ದೇವತೆ. ಅವಾಗ ಲಕ್ಷ್ಮೀ ಸಹಿತವಾದ ನಾರಾಯಣ ದೇವರನ್ನ ಪೂಜೆಗೆ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡ್ತೇವೆ. ಬಹಳ ವಿಶೇಷವಾಗಿ ಪೂಜೆ ಮಾಡ್ತೇವೆ. ಅವಾಗ ನಾರದ ಮನೆಗೆ ಪಂಡಿಯರೆ ಕಿಂ ಫಲಂಗೆ ವಿಧಾನಂಚ ಕೃತಂ ಏನೈವ ತತ್ವ ಸತ್ಯನಾರಾಯಣ ಪರಮರಂಜನ ಮುನಿ ಪೂಜನೆಯ ಮಂಡಲ ಸ್ವಾಮಿ ಅಂಡ ಈ ಸತ್ಯನಾರಾಯಣ ದೇವರನ್ನ ಪೂಜೆ ಆಗಿದ್ವಿ ಕನ್ನಡಗಳು ಆತ್ಮ ಮತ್ತೆ ಈ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡ್ಕೊಂಡ್ರೆ ಹೆಚ್ಚಿನ ಫಲ ತಾಯಿಗೆ ಬಂದಾಗ ಕಲಿಯುಗದ ಮನುಷ್ಯರ ಸ್ವಭಾವ ಬಂದಾಗ ಮನುಷ್ಯರ ಫಲಾಪೇಕ್ಷೆ ವಾಕೆಲಸ ಕಾರ್ಯ ಮಾಡುತ್ತೀವಿ. ಹಿಂಗ ದಾದಾಳ ಬಣ್ಣ ಮಾತ್ರ ಒಂದು ಕೆಲಸ ಮಾಡುವ ಸ್ವಭಾವ ಮನುಷ್ಯ ಎಂಜೆಪುರಾಗ ಸತ್ಯನಾರಾಯಣ ದೇವರ ಪೂಜೆ ಮಾಡ್ತಾರೆ ಹೆಚ್ಚಿನ ಫಲ ತಿಳ್ಕೊಂಡು ಕೇಳಿದಾಗ ದುಃಖ ಶೋಕ ಆದಿಶಮನಂ ಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿವೇಕ. ನಮ್ಮ ಜೀವನದ ಅಂಚಿನ ದುಃಖಗಳೇನ ಕಷ್ಟಗಳೇನ ಮಾತ್ರ ದೇವರ ಪರಿಹಾರ ಮಾಡಬೇಕು. ಧನ ಧಾನ್ಯ ಪ್ರವರ್ಧನ ಪಣ್ಣಗ ಇಲ್ಲದಂತೆ ಸೇರಿ ಸಂಪತ್ತಿನ ಅಭಿವೃದ್ಧಿ ಕೊಡಬೇಕು. ಸೌಭಾಗ್ಯ ಸಂತತಿಕರಂ ಪಣ್ಣಗ ದೇವರ ಲಗ್ನ ಕಾರ್ಯ ಒದಗಿಸಬೇಕು. ಸಂತಾನ ಭಾಗ್ಯ ಕೊಡಬೇಕು. ಆತ್ಮ ಮಲ್ಪನಂಚಿನ ಮಾತ ಕೆಲಸ ಕಾರ್ಯ ಆದ್ರೆ ದೇವರ ನಮಗೆ ಯಶಸ್ಸು ಕೊಡಬೇಕು. ಅವಾಗ ಈತ ಮಾತ್ರ ಫಲ ಏವದಿಕೊಂಡು ಕೇಳಿದಾಗ ಭಕ್ತಿ ಶ್ರದ್ಧಾ ಸಮನ್ವಿತ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡುವ ಪ್ರಧಾನವಾದ ಗೋಡ ಭಕ್ತಿ ಮುಖ ಶ್ರದ್ಧೆ. ಅವಾಗ ಈ ಭಕ್ತಿ ಮುಖ ಶ್ರದ್ಧೆಗೆ ವ್ಯತ್ಯಾಸ ಕೇಳಿದಾಗ ಉದಾಹರಣೆ ನಮ್ಮ ಮನಸ್ಸಿನ ಭಕ್ತಿಯನ್ನು ಪಡೆದ ಪೂಜಾಪನ ಜಾಗ ನಮ್ಮ ಮುಗಿದು ನಮ್ಮ ಕೆಲಸ ಕಾರ್ಯ ಆದರೆ ನಮ್ಮ ತಿಂಗಳ ಪೂಜೆದ ಫಲವನ್ನು ಸಾಧ್ಯತೆ ಬಂದಾಗ ಕೇವಲ 1 ಗಂಟೆ 2 ಗಂಟೆ ಪಡೆದು ನಮ್ಮ ದೇವರ ಮೇಲೆ ಕುಳ್ಳದ ಪೂಜೆ ನಮಸ್ಕಾರ ಮಾಡುವ ಆ ಸಂದರ್ಭದಾಗ ಕೂಡ ನಮಗೆ ದೇವರ ಮೇಲೆ ಭಕ್ತಿ ಇದ್ದಂತೆ ನಮ್ಮ ಸಂಸಾರದ ಕೆಲಸ ತಾಪತ್ರಯನೇ ನಮ್ಮ ಮನಸ್ಸಿನ ಮನಸ್ಸಿನ ಪೂಜೆ ನಿಷ್ಪ್ರಯೋಜಕವಾದ ದೇವರ ಸ್ವೀಕಾರ ಮಾಡುವ ಭಕ್ತಿಪೂರ್ವಕವಾದ ಪೂಜೆ ಭಕ್ತಿ ಶ್ರದ್ಧಾಪೂರ್ವಕವಾದ ಸತ್ಯನಾರಾಯಣ ದೇವರನ್ನು ನನ್ನ ಸತ್ಯನಾರಾಯಣ ದೇವರನ್ನ ಪೂಜೆನ ವಾವಾ ಪ್ರದೇಶ ಮಲ್ಪಡೆಯನ್ನು ಕೇಳಿದಾಗ ದೇವಾಲಯವು ನದೀತಿದೆ. ಸತ್ಯನಾರಾಯಣ ದೇವರನ್ನ ಪೂಜೆ ಇಂಚಿತನ ಪವಿತ್ರವಾದ ದೇವಸ್ಥಾನ ನೋಡ್ಕೊಳ್ಳಿ ನನ್ನ ನದಿಗಿರೋಣ ನೋಡ್ಕೊಳ್ಳಿ ನನ್ನ ವಿಶೇಷವಾದ ಒಂದು ಇಲ್ಲಿಗ ಪವಿತ್ರ ಸ್ಥಾನ ಪಟ್ಟಣ ಬೃಂದಾವನ ಪಟ್ಟಣ ವಶೀಕಟ್ಟದ ಸಮೀಪವಾದ ನೋಡ್ಕೊಳ್ಳಿ ನನ್ನ ವೃಕ್ಷ ಶ್ರೇಷ್ಠವಾದ ಅಶ್ವತ್ಥ ಕಟ್ಟಡ ಕೂಡ ಸತ್ಯನಾರಾಯಣ ದೇವರನ್ನು ಪೂಜೆ ಮಾಡ್ಕೊಳ್ಳಿ. ಸತ್ಯನಾರಾಯಣ ದೇವರನ್ನ ಪೂಜೆನೆ ವಾವಾ ದಿವಸಗಳ ಮಲ್ಪಡೆ ಮುಹೂರ್ತದಾಲ ಉಂಟಾಗ್ತದೆ ಕೇಳಿದಾಗ ಸತ್ಯನಾರಾಯಣ ದೇವರನ್ನ ಪೂಜೆ ಪೌರ್ಣಮಾಸ್ಯಾಂತ ಸಂಗ್ರಹ ಕೃತವಾದ ಸತ್ಯ ಪೂಜೆ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡಿಕೊಂಡ ದಿನ ಮುಹೂರ್ತದ ಅಂಚಿನ ಅಗತ್ಯಗಳಿತ್ತು. ವಿಶೇಷವಾದ ಸತ್ಯನಾರಾಯಣ ದೇವರನ್ನ ಪೂಜೆ ನಮ್ಮ ಒಂದು ಪುಣ್ಯಮ ದಿನದ ಮಲ್ಕೊಳ್ಳಿ ಅಮಾವಾಸ್ಯ ದಿವಸದ ಮಲ್ಕೊಳ್ಳಿ ಸಂಕ್ರಮಣ ಪರ್ವ ಕಾಲದ ಬಹಳ ವಿಶೇಷವಾದ ನನ್ನ ದೇವರನ್ನ ಪೂಜೆ ಮಾಡ್ಕೊಂಡಾಗ ನಮ್ಮ ಸತ್ಯನಾರಾಯಣ ದೇವರಿಗೆ ಒಂದು ನೈವೇದ್ಯ ಅರ್ಪಣೆ ಮಾಡ್ಕೊಂಡು ಅಲ್ಪ ಹುಲಾಗಿ ನಮ್ಮ ಮಹಾಲಕ್ಷ್ಮಿ ಹಬ್ಬಗೆ ಬೆಲ್ಲದ ಒಂದು ಪಾಯಸದ ನೈವೇದ್ಯ ಅರ್ಪಣೆ ಮಾಡ್ತಾರೆ. ಅವು ದೇವಿಗೆ ಬಹಳ ಇಷ್ಟವಾದ ನೈವೇದ್ಯ. ಅವೇ ರೀತಿಯಾದ ಮೂಲ ನಮ್ಮ ಸತ್ಯನಾರಾಯಣ ದೇವರಿಗೆ ಸಪಾದ ವೃಕ್ಷಾಪಣಂಚಿನ ನೈವೇದ್ಯ ಅರ್ಪಣೆ ಮಾಡ್ತಾರೆ. ಸಪಾದ ವೃಕ್ಷಾಪಣಾಗ 5 ಬಗೆಯ ವಸ್ತುಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸಾದ ನೈವೇದ್ಯ ಸಪಾದ ವೃಕ್ಷಾಪಣೆ. 5 ಬಗೆಯ ವಸ್ತುಗಳು ಪಡೆದ ಕೇಳಿದಾಗ ಗೋಧೂಮಸ್ಯ ಚೂರ್ಣ ಕಂಪಣ್ಣಗ ಗೋಧಿದ ಪಡಿ ಅಥವಾ ಗೋಧಿತ ತಯಾರ ಸಜ್ಜಿಗಳು ಉಪಯೋಗಗಳು ಪಯಹ ಪಣ್ಣಗ ಬೆದದ ಬೇರನೈಕು ಮಾಡುವರು ಮೃತಃ ಪಣ್ಣಗ ನೇನು ಮಾಡುವರು ಹಾಪಲ ಪಣ್ಣಗ ಪಾಯದ ಪರತ ಬೇರು ಮಾಡುವರು ಸರ್ಕಾರ ಪಣ್ಣಗ
ಸಕ್ಕರೆ ಐದು ಬಗೆಯ ಸೇರಿಸಾದ ನೈವೇದ್ಯ ಬಂದದೆ ಐದು ದೇವರಿಗೆ ಅರ್ಪಣೆ ಮಾಡ್ತದೆ ನಮ್ಮ ಪ್ರಸಾದವು ಕೂಡ ಸರ್ವೆಲ್ಲ ಸ್ವೀಕಾರ ಮಾಡಿಕೊಡಿ ಪ್ರಸಾದ ಸ್ವೀಕಾರ ಮಾಡುವ ಸಮಯದಲ್ಲಿ ನಮ್ಮ ಮನಸ್ಸಿನ ಇಂಜಿನ ಮಾತ ಸಂಕಲ್ಪ ಇಷ್ಟಾರ್ಥವನ್ನು ಐದು ಮಾತ ಸತ್ಯನಾರಾಯಣ ದೇವರು ಸತ್ಯ ಸಂಕಲ್ಪವಾಗಿ ನೆರವೇರಿಸಲಾಗುತ್ತದೆ ಇಂದು ಮಾತ ಸುರೂತ ಒಂದನೇ ಅಧ್ಯಾಯ ಬತ್ತಿನ ವಿಚಾರ ಒಂದನೇ ಅಧ್ಯಾಯ ಇಂಜಿನ ಮಾಡ್ಕೊಂಡಾಗ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡಿದ ಇಂಜಿನ ಐದು ವಿಧಿ ವಿಧಾನ ಮಾಡ್ಕೊಳ್ಳಿ ವಿಚಾರ ಮಾತ ಒಂದನೇ ಅಧ್ಯಾಯ ನನ್ನ ಎರಡನೇ ಅಧ್ಯಾಯ ಬಂದಾಗ ಕಾಶಿ ಪಟ್ಟಣ ಪಂಪನಂಚಿನ ಒಂದು ರಾಜ್ಯದ ಒಂದು ಪಟ್ಟಣ ಕಥೆ ಬರ್ತದೆ ಕಾಶಿ ಪಟ್ಟಣ ಪಂಪನಂಚಿನ ಪ್ರದೇಶದ ಒಂದು ಪಟ್ಟಣಿದ್ದೇವೆ ವಾರೀತಿಯಾದ ಇದ್ದೇರ ಪಡೆದ ಕೆಣ್ಣಗ ಪ್ರತಿ ದಿನದ ಭಿಕ್ಷಾಟನೆ ಇರ್ಬೋದು ಒಂದು ದಿನ ಭಿಕ್ಷಾಟನೆ ಒಂದು ನಾಡ ಒಂದು ಬರ್ತದ ಬಳಸಲಾಗ ರೀತಿಯ ಒಂದು ಕಷ್ಟದ ಒಂದು ಜೀವನ ನಡೀತಾರೆ ಆರ್ನ ಅಯ್ಯ ಭಕ್ತಿನ ಮಾತುವುದು ವಿಷ್ಣು ದೇವರಿಗೆ ನಿಮ್ಮೆರೆ ಒಂದು ಎಟ್ಟೆ ಅನುಗ್ರಹ ಕೊರಡು ಪಂಪನಂಚಿನ ಉದ್ದೇಶದ ಇದು ಸ್ವತಃ ಸತ್ಯನಾರಾಯಣ ದೇವರೇ ಒಂದು ವೃತ್ತನರೋಪಣ ಬರ್ತದೆ ಕಾಶಿ ಪಟ್ಟಣದ ರಾಜಬೀದಿಯಲ್ಲಿ ಈ ಪಟ್ಟಣ ಪಟ್ಟಣಿಗೆ ಇದು ಸಾಕಷ್ಟು ಮಂತ್ರ ತಂತ್ರ ಅಧ್ಯಯನ ಮಾತು ಮಲ್ದಾರ ಸ್ವಾಮಿ ದಾನಜಿ ಸತ್ಯನಾರಾಯಣ ದೇವರ ಪೂಜೆ ಮಾಡಬೇಕಾದಾಗ ಭಟ್ರ ಬಂಡಿಯಲ್ಲಿ ಒಂದಿ ಬರ್ತದ ಮನಸ್ಸಿಗೆ ಯಾರು ಭಿಕ್ಷಾಟನೆ ಮಾಡೋದು ಪೂಜೆಯ ಬಣ್ಣಗ ಸಾಕಷ್ಟು ಖರ್ಚು ವೆಚ್ಚಗಳು ಮಾಡ್ತಾ ಉಂಟು ಆ ಖರ್ಚು ವೆಚ್ಚ ಮಾತು ಯಾರು ಮುಂದೆ ಸ್ವಾಮಿ ಮನಸ್ಸಲ್ಲಿ ಒಂದು ಬೇಜಾರ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ವೃತ್ತನರೋಪಣ ಬತ್ತಿನ ಸತ್ಯನಾರಾಯಣ ದೇವರ ಪಟ್ಟಣಿಗೆ ದೈವಾಧೀನಂ ಜಗತ್ಸರ್ವ ಮಂತ್ರಾಧೀನಂ ದೇವತಾ ಇಡೀ ಜಗತ್ತೇ ದೇವರ ಆಧೀನವನ್ನು ಕೇವಲ ಭಗವಂತನ ಸನ್ನಿಧಾನದ ಸಂಕಲ್ಪ ಮಾಡುವುದರಿಂದ ಕೂಡ ದೇವರಿಗೆ ಪಡೆದುಕೊಳ್ಳೇವೆ ದೇವರ ಸನ್ನಿಧಾನದ ಸಂಕಲ್ಪ ಮಾಡ್ತೇವೆ ಮನಂತಾನೆ ಭಿಕ್ಷಾಟನೆಗೋಸ್ಕರ ಕೇವಲ ಇನೀಚಿ ಎಲ್ಲಬಲ್ಲೆ ಪಂಪನಂಚಿನ ವ್ಯಕ್ತಿಗಳ ಮಾತ ಆ ದಿನ ಸಾಕಷ್ಟು ಸುವಸ್ತುಗಳನ್ನು ಪಡೆಯಲಾಗಿದೆ ಆಗ ಆಶ್ಚರ್ಯ ಇನೀಚಿ ಎಲ್ಲಬಲ್ಲೆ ಪಂಪನಂಚಿನ ವ್ಯಕ್ತಿಗಳ ಮಾತ ಈ ದಿನ ಸಾಕಷ್ಟು ಸುವಸ್ತುಗಳನ್ನು ಕೊಂಡುಕೊಳ್ಳಿದೆ ಇನ್ನು ಮಾತ ಸತ್ಯನಾರಾಯಣ ದೇವರ ಪೂಜೆ ಅನುಗ್ರಹ ಅಂತ ಅರಿಯುತ್ತಾರೆ ಅಂಜಾತ ಅವರ ಪೂಜೆ ಅಗತ್ಯವಾದ ವಸ್ತು ಮಾತ ಬಂದು ಬರ್ತೇವೆ ಬಂದು ಬಾಂಧವ್ಯದ ಮಾತ ಸೇರಿಸಾಕೊಂಡು ದೇವರನ್ನ ಪೂಜೆ ಮಾಡ್ತೇವೆ ಸತ್ಯನಾರಾಯಣ ದೇವರನ್ನ ಪೂಜೆ ನಮ್ಮ ಮಲ್ಪನಾಗ ಉರಿವರಿನೇ ಮಾತು ಮಲ್ಕೊಳ್ತೇವೆ ಬಂದು ಬಾಂಧವ ಶ್ರೀವಾರ ಸತ್ಯ ಪೂಜೆ ಸತ್ಯನಾರಾಯಣ ದೇವರನ್ನ ಪೂಜೆ ಮಲ್ಪನಾಗ ನಮ್ಮ ಬಂಧು ಬಾಂಧವ್ಯದ ಇಷ್ಟ ಮಿತ್ರನ ಮಾತ ಸೇರಿಸಾಕೊಂಡು ದೇವರನ್ನ ಪೂಜೆ ಮಾಡಬೇಕು ಅವುಗಳ ವಿಶೇಷವಾದ ಇಂಚಿತ್ರ ಒಂದು ಸಾರ್ವಜನಿಕವಾದ ನಮ್ಮ ದೇವಸ್ಥಾನ ಇಂಚಿತ್ರ ಪೂಜೆ ಮಾಡಿದ್ರೆ ವಿಶೇಷವಾದ ಫಲತೆ ದಾಯಕನ ಪಡೆದ 10 ಜನ ಸೇರಿದ ಒಂದು ಕಲ್ಲನ ಮಂಡೆ ಯಾವ ಒಂದು ದೇವರನ್ನ ಸಾನ್ನಿಧ್ಯ ಬರಬಹುದು ಅಂಚಿತ್ರ ಸಾರ್ವಜನಿಕವಾದ ನಮ್ಮ ದೇವರನ್ನ ಆರಾಧನೆ ಬಹಳ ವಿಶೇಷ ಸತ್ಯನಾರಾಯಣ ದೇವರನ್ನ ಪೂಜೆ ಭಕ್ತಿಪೂರ್ವಕವಾದ ಭಟ್ರೆ ಇಲ್ಲ ಸತ್ಯನಾರಾಯಣ ದೇವರಿಗೆ ಅತ್ಯಂತ ಸಂತೋಷ ಮಾಡಿ ಕಾಶಿ ಪಟ್ಟಣದ ರಾಜನ ಪುಣ್ಯಕಾಂಡದ ಕನ್ನಡ ಸತ್ಯನಾರಾಯಣ ಬರ್ತದೆ ಆಗ ಕನ್ನಡ ಒಂದು ವಿಚಾರ ಉಂಟೆ ನಿನ್ನ ರಾಜ್ಯವನ್ನು ಪಟ್ಟುಕೊಳ್ಳೇನೆ ಆಗ ಜೀವನ ಕೂಡ ಮಾತ ವ್ಯವಸ್ಥೆ ಆ ಪ್ರಕಾರವಾದ ಕಾಶಿದ ರಾಜೆ ಈ ಪಟ್ಟಣದ ತನ್ನ ಆಸ್ಥಾನಗಾಯಿಗಳು ಕೂಡ ಓಡಾಯಿನ ಸರ್ವ ವ್ಯವಸ್ಥೆ ಮಾತ ತದನಂತರವಾದ ಸದಾಕಾಲ ಸತ್ಯನಾರಾಯಣ ದೇವರ ಆರಾಧನೆ ಮಾಡುವುದಾದ ದೇವರನ್ನು ಪೂರ್ಣವಾದ ಆಶೀರ್ವಾದ ಅವೇ ಎರಡನೇ ಅಧ್ಯಾಯದ ಮುಖಂಡಿ ಕಥೆ ಬರ್ಕೊಂಡು ಕಾಷ್ಟ ವಿಕ್ರಯ ಪಟ್ಟಣ ಕಣಕುಮಾರನಂಚಿನ ಒಂದು ವ್ಯಾಪಾರಿಯ ಕಥೆ ಬರ್ಕೊಂಡು ಬರೀ ಕಣಕುಮಾರನಂಚಿನ ವ್ಯಾಪಾರಿ ಇದೆ ಪ್ರತಿ ದಿನದ ಕಾಡು ಗೋಡರ ದಿಕ್ಕಿನಂಚಿನ ಕಣಕ ಪೇಂಟ ಮಾಡುತ್ತಾರೆ ದಿಕ್ಕಿನಂಚಿನ ದುಡ್ಡು ಜೀವನ ಬಹಳ ಕಷ್ಟದ ಒಂದು ಜೀವನ ಇದ್ದಾರೆ ಇಂಚಿನ ಸಂದರ್ಭದಲ್ಲಿ ಒಂದು ದಿನ ಮಧ್ಯಾಹ್ನ ಸಮಯ ತನ್ನ ಕಣಕದ ಒಂದು ಕಟ್ಟ ಸಮಯದವಾದ ಒಂದು ಸಾರಿ ಬಂದು ಬರುತ್ತಿದ್ದೆ ಮತ್ತು ಒಂದು ಭಟ್ರಿಗಾದ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡುತ್ತಿದ್ದರು ಆ ಪ್ರದೇಶಕ್ಕೆ ಕನಕಮಾರನಂಚಿನ ವ್ಯಾಪಾರಿ ಮತ್ತೆ ಆ ಇಲ್ಲದ ಭಟ್ರಡ ಕೆಂಡಗೆ ಮಧ್ಯಾಹ್ನ ಸಮಯ ಆದ ಸ್ವಾಮಿ ವಾಪೂಜೆ ನಿರ್ಮಾಣ ವಿಚಾರಣೆ ಮಾಡಿದೆ ಇಲ್ಲದ ಭಟ್ರ ಬಂಡೆಯ ಸತ್ಯನಾರಾಯಣ ದೇವರ ಪೂಜೆ ಕಲಿಯುಗದ ಅತ್ಯಂತ ಶ್ರೇಷ್ಠವಾದಂತಹ ಶೀಘ್ರ ಫಲಪೂರ್ಣ ಪೂಜೆ ಮಾಡಿದೆ ಈ ಕನಕಮಾರನಂಚಿನ ವ್ಯಾಪಾರಿ ಬಂಡೆ ಅವಾಗ ಬಾಗಿತನ ಪೂಜೆ ಕೇವಲ ಸತ್ಯನಾರಾಯಣ ದೇವರನ್ನ ಪೂಜೆ ಮಾತನ ಫಲದಿಕ್ಕನೆ ಬಾಗಿತನ ದೈವ ದೇವರನ ಆರಾಧನೆ ಮಾತ ವ್ಯಕ್ತನ ಸಂಶಯ ಅವಾಗ ಆ ಕನಕಮಾರನಂಚಿನ ವ್ಯಾಪಾರ ಪಟ್ಟಕೊಂಡರೆ ಮಾತ ಪೂಜೆಗಳ ಫಲದಿಕ್ಕು ಅಂಡ ಸತ್ಯನಾರಾಯಣ ದೇವರನ್ನ ಪೂಜೆಡ ದಿಕ್ಕನಂಚಿನ ಫಲಕ್ಕೆ ಬಾಗಿತನ ಪೂಜೆಡಾದ ಸುಲಭದ ದಿಕ್ಕಿನ ಸಾಧ್ಯತೆ ಕಲಿಯುಗಳು ಅತ್ಯಂತ ಶ್ರೇಷ್ಠವಾದಂಚಿನ ಶೀಘ್ರ ಫಲಪೂರ್ಣ ಪೂಜೆ ಅದಕ್ಕೋಸ್ಕರವಾದ ನಮ್ಮ ನಿಜಜ್ಜಾತಿ ಒಂಜಿ ಮದುವೆ ಉದ್ದೇಶವಾದ ಸತ್ಯನಾರಾಯಣ ದೇವರ ಪೂಜೆ ಮಾಡುವುದು ನನ್ನ ಒಂದು ಜನ್ಮದಿನದ ಉದ್ದೇಶವಾದ ನಮ್ಮ ಸತ್ಯನಾರಾಯಣ ದೇವರನ್ನು ಪೂಜೆ ಮಾಡುವ ಒಂದು ಗೃಹ ಪ್ರವೇಶೋತ್ಸವ ಮಾಡುವ ಸತ್ಯನಾರಾಯಣ ದೇವರನ್ನು ಪೂಜೆ ಮಾಡುವ ನನ್ನ ಒಬ್ಬೇ ಒಂದು ಸಾರ್ವಜನಿಕವಾದ ನಮ್ಮ ಕಾರ್ಯಕ್ರಮಗಳನ್ನು ಮಾಡುವಾಗ ಸತ್ಯನಾರಾಯಣ ದೇವರ ಪೂಜೆ ಮಾಡುವಾಗ ಆ ಪೂಜೆಯ ಮಲದ ಜನಗಳಿಗೆ ಆದ ಫಲ ದೇವರು ಅದಕ್ಕೋಸ್ಕರವಾದ ಸತ್ಯನಾರಾಯಣ ದೇವರ ಪೂಜೆ ಬಹಳ ವಿಶೇಷವಾದ ಅನುಭವಗಳು ಬಂದ ವಿಚಾರಣೆ ಆ ಭಟ್ಟ ಕಣಕಮಾರ
ರಾಜ್ಕುಮಾರ್ನ ವ್ಯಾಪಾರಿ ಕಾರಣೆ ಯಾನ್ಲ ಕೂಡ ಈ ಒಂದು ಪೂಜೆ ಮುಳಪಾವಣೆ ತನ್ನ ಮನಸ್ಸಿನ ಸಂಕಲ್ಪ ಮಾಡಿದೆ ಮನಂದಾನೆ ಕಾಡಿಗೆ ಹೋಗಿ ಸಾಕಷ್ಟು ಕಣಕ್ಕೆ ನೀಡಲಾಗ ಪೇಟೆಗೆ ಹೋದಾಗ ಏಪದ 10-15 ಜನ ಕಣಕಮಾರನ ಕೇಳ್ಬೇರೆ ಆದರೆ ನಿಮಗೆ ಒಡೆಯನೇ ಇದೆ ಅಂತ ತಾವು ನಿಮಗೆ ಕಣಕರಂಚಿನ ಕಣಕ್ಕೆ ಎರಡು ಬಾಲ ದುಡ್ಡಿಕೊಂಡಾಯ ಆಯ್ತು ದೇವರ ನಮಗೆ ಅನುಗ್ರಹ ನಮಗೆ ಉಂಟು ಬಡದಾಗ ಮನಸ್ಸು ಪೂಜೆ ಅಗತ್ಯವಾಂಚಿನ ವಸ್ತುನ ಮಾತ್ರ ಮತ್ತೊಂದು ಬತ್ತೆ ತನ್ನ ಇಲ್ಲದೆ ಮಾತೆಲ್ಲ ಸೇರ್ಸಾವನ್ನು ದೇವರ ನಮಗೆ ಬರ್ತದೆ ಸತ್ಯನಾರಾಯಣ ದೇವರ ಈ ಪೂರ್ಣವಾದ ಆಶೀರ್ವಾದನ ಪಡೆಯುವ ಸದಾಕಾಲ ಆ ಶ್ರೀಮಂತೆ ಆ ಒಂದು ಸತ್ಯನಾರಾಯಣ ದೇವರ ಪೂರ್ಣ ಅನುಗ್ರಹ ಮಾಡಿಕೊಡಿ ಇಂದು ರಡ್ಡ ಕಷ್ಟ ಇದ್ದ ನೆಂಚಿನ ಬಣ್ಣಗ ಹಾಗೆ ಸಂತಾನ ಭಾಗ್ಯ ಇಚ್ಚಿನ ಒಂದು ಸರ್ತಿ ತನ್ನ ವ್ಯಾಪಾರ ನಿಮಿತ್ತವಾದ ಒಂದು ಊರಿಗೆ ಬಂದಾಗ ವಿಚಾರಣೆ ಮಾಡಿದೆ ಅವಾಗ ಅಭ್ಯಂತರಕ್ಕೆ ಬಂದರೆ ಮುಲ್ಪದ ರಾಜ್ಯದ ಅವಿರ್ದು ಬೊಕ್ಕ ಪೂತ ಪೂಜೆದ ಸಂಭ್ರಮ ನಡತನು ಮಧ್ಯಾಹ್ನ ಮಹಾಪೂಜೆಯಾದ ಪ್ರಸಾದ ವಿತರಣೆ ನಡೆತದೆ.
ब्रह्मणेश्वराय नमः सोमो वा एतस्य राज्यमानत्ते यो राजासं राज्यो वासो मे रेजते देवस्वामेतानि हवेकं शुभन्ते देवानागं सवाहात एवास्मै समान्वयच्छन्ते तैरं पुनस्सवन्ते राज्याय देवसो राजा भूते भगवे भगवश्वाये भगवजाविताये भगवप्रियवाये ब्रह्माशिलाये भगवस्तिकाये भगवदाधुवर्षाय माङ्कां कामाय मह्यं कामेश्वरं लक्ष्मीकान्तकवलयं योगभुजानगम्यमन्दे विष्णुभावैकं सर्वलोकैकनाथं लक्ष्मी क्षीरसमुद्रनादिनीया जगन्नाथेश्वरी दासीभूतसमस्ते वृन्दालोके जलिपाण्डुरं श्रीमन्नन्दकटाक्षरार्थविभो ब्रह्मेन्द्रगङ्गाधरां स्वामप्रियलोकविडम्बितसजना वन्दे मुकुन्दप्रियां सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरीनारायण नमोस्तुते ಪ್ರತಿಯೊಂದು ಭಗವಂತನ ಸತ್ಕರ್ಮಾಚರಣೆ ನಮ್ಮ ಹೋಗುವಾಗ ದೇವರ ಸನ್ನಿಧಾನದ ನಮ್ಮ ಭಕ್ತಿಪೂರ್ವಕವಾದ ಪ್ರಾರ್ಥನಾ ಮೂಲಕವಾದ ನಿವೇದನೆ ಮಾಡ್ಕೊಂಡ ಐಕೆ ವಿಶೇಷವಾದ ದೇವರನ್ನ ಒಂದು ಅನುಗ್ರಹ ತೆಗೆದುಕೊಂಡು ಬರ್ಕೊಳ್ಳೋದಿನ ದೇವರ ದೈನಂದಿನ ವಿಶ್ವಾಸೋ ಫಲದಾಯಕ ಪ್ರತಿಯೊಂದು ಪೂಜೆ ಪುರಸ್ಕಾರ ಮಾಡ್ಕೊಂಡಾಗ ಭಕ್ತಿ ಶ್ರದ್ಧಾಪೂರ್ವಕವಾದ ವಿಶ್ವಾಸದಿಂದ ನಮ್ಮ ದೇವರ ಸನ್ನಿಧಾನದ ಸೇವಾದಿಗಳನ್ನು ಮಾಡ್ಕೊಂಡ ದೇವರ ನಮಗೆ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಬಹುದು ಅಂಜಾದ ವಿಶೇಷವಾದ ಮಹಾಲಕ್ಷ್ಮಿ ಅಪ್ಪನ ಸನ್ನಿಧಾನಗಳು ಕಾಂಡದ ಬರುತ್ತದೆ ನಮ್ಮ ಸ್ಥಳ ಶುದ್ಧೀಕರಣ ಕೂಡ ವಿಘ್ನ ನಿವಾರಕ ಮಹಾಗಣಪತಿ ದೇವರನ್ನು ಹೋಮನಿ ಜಾಗಗಳನ್ನು ನೆರವೇರಿಸಬಹುದು ಸ್ಥಳ ಶುದ್ಧೀಕರಣ ಮಾಡುವುದು ಮಾಧ್ಯಾಹ್ನಿಕ ಕಾಲಘಟ್ಟಗಾಗ ಮಹಾಲಕ್ಷ್ಮಿ ಅಪ್ಪನ ಸನ್ನಿಧಾನ ದೇವರಿಗೆ ಪೂತ ಪೂಜೆ ಅರ್ಪಣೆ ಮಾಡುತ್ತದೆ ದೇವರಿಗೆ ನೈವೇದ್ಯಾದಿಗಳನ್ನು ಮಾತ್ರ ಅರ್ಪಣೆ ಮಾಡುತ್ತದೆ ಮೂಲ ನಮ್ಮ ಬಿಂಬ ಮಧ್ಯ ಕಲಶ ಮಧ್ಯ ಸೃಷ್ಟಿಕಾದಿಗಳು ಜಗತ್ತದ ಆದಿ ದಂಪತಿಗಳ ತಂದೆ ತಾಯಿ ಸ್ವರೂಪಿಯಾದಂತಿನ ಲಕ್ಷ್ಮೀ ಸತ್ಯನಾರಾಯಣ ದೇವರ ಆರಾಧನೆ ಮಾಡಿಕೊಂಡು ದೇವರಿಗೆ ಮಹಾಪೂಜೆಯಾದ ದೇವರಿಗೆ ಪ್ರಸನ್ನ ಕಾಲ ಪಟ್ಟ ಸಂತೋಷ ಸಮಯ ಈ ಸಮಯದಲ್ಲಿ ನಮ್ಮ ದೇವರನ್ನ ಸನ್ನಿಧಾನದ ಪ್ರಾರ್ಥನಾದಿಗಳನ್ನು ಮಾಡಿಕೊಂಡ ದೇವರನ್ನ ಪೂರ್ಣವಾದ ಆಶೀರ್ವಾದದಿಂದ ಪ್ರಾಪ್ತಿಯಾಗಬಹುದು ಅಂಜದ ಅವರ ಭಕ್ತಿ ಶ್ರದ್ಧಾಪೂರ್ವಕವಾದ ನಮ್ಮ ಕೊರ್ನಂಜನ ಸೇವೆ ಸತ್ಯನಾರಾಯಣ ದೇವರ ಅನಂತವಾದ ಸ್ವೀಕಾರ ಮಾಡುತ್ತದೆ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡಿಕೊಂಡು ಹೆಚ್ಚಿನ ಫಲ ಪ್ರಾಪ್ತಿಯಾಗಬಹುದು ಕೇಳಿದಾಗ ದುಃಖ ಶೋಕಾದಿ ಶಮನಂ ಧನ ಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ನಮ್ಮ ಜೀವನದ ವರ್ಪನಂಜನ ದುಃಖಗಳಿನ ಕಷ್ಟಗಳಿನ ಮಾತ್ರ ದೇವರ ಪರಿಹಾರ ಮಾಡಬೇಕು ಧನ ಧಾನ್ಯ ಪ್ರವರ್ಧನ ಪಣ್ಣಗ ಇಲ್ಲದವರಿಗೆ ಸ್ಥಿತಿ ಸಂಪತ್ತಿನ ಅಭಿವೃದ್ಧಿ ಮಲ್ಪಾದ ಸೌಭಾಗ್ಯ ಸಂತತಿಕರ ಪಣ್ಣಗ ಲಗ್ನ ಕಾರ್ಯನ ದೇವರು ಒದಗಿಸಾದ ಕೊರಪೇರೆ ಸಂತಾನ ಭಾಗ್ಯನ ದೇವರ ಕೊರಪೇರೆ ಆತ ಮಾತ್ರ ಮತ್ತೆ ನಮ್ಮ ಮಲ್ಪನಂಜನ ಮಾತ ಕೆಲಸ ಕಾರ್ಯ ಆದರೆ ದೇವರಲ್ಲಿ ಯಶಸ್ಸನ್ನು ಕೊರಪೇರಿಗೆ ಈ ಜಗತ್ತದ ಆದಿ ದಂಪತಿಗಳೇ ತಂದೆ ತಾಯಿ ಸ್ವರೂಪಯಾನಂದಿನ ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನ ಪೂಜೆ ನಮ್ಮ ಭಕ್ತಿ ಪೂರಕವಾದ ಮಾಡ್ತಾರೆ ಕೊರ್ನಂಜಿನ ಸೇವೆಡೆ ಮಾನಸಿಕ ಸುಲಭ ಸಂಭಾವ್ಯವಾಯಿನ ಭಾವಂತರದ ಲೋಪ ದೋಷ ವ್ಯತ್ಯಾಸ ಮಾತೆಯಿಂದ ಐಕ ಮಾತ ದೇವರ ಕ್ಷಮಾಪಣೆ ಕೊಡುವುದು ವರ್ತಮಾನ ಕಾಲಡೆ ನಮಗೆ ಇಡೀ ಜಗತ್ತೆಡೆ ರೋಗ ಬಾಧೆಗಳು ಮಾತ್ರ ಬರ್ತದೆ ನಮಗೆ ಕಷ್ಟದ ಪರಿಸ್ಥಿತಿ ಉಂಟು ಈ ಸಂದರ್ಭದಲ್ಲಿ ದೇವರ ಮಾತರೆಗಳ ಎಡ್ಡೆ ಆಯಸ್ ಆರೋಗ್ಯ ಬೆಡ್ಡೆ ರಕ್ಷಣೆ ಕೊಡುವುದು ರೋಗ ಬಾಧೆಗಳನ್ನು ಮಾತ್ರ ದೇವರ ಶೀಘ್ರವಾದ ಪರಿಹಾರ ಕೊಡುವುದು ವರ್ಷ ಪ್ರತಿ ನಮ್ಮ ಮಲ್ಪಲೆಕ್ಕ ವಿಜೃಂಭಣಾ ಪೂರ್ವಕವಾದ ಸಾಕಷ್ಟು ಸಂಖ್ಯೆಯ ಜನ ಸೇರಿಸಾದ ನಮ್ಮ ಮಲ್ಪೆಗಳ ಕೂಡ ಅನಾನುಕೂಲವಾಗುವುದು ಅಂಚಲ್ದವರ ನಮ್ಮ ಭಕ್ತಿ ಪೂರ್ವಕವಾದ ಎಲ್ಲೇ ಮಟ್ಟಡೆ ಆ ಒಂದು ದೇವರನ್ನ ಸೇವೆಯನ್ನು ಮಲ್ಕೊಂಡು ಮಲ್ಪರಂಜನ ಸಂಕಲ್ಪದಿ ಇದೆ ಭಕ್ತಿ ಪೂರ್ವಕವಾದ ನಮ್ಮ ಕೊರ್ನಂಜನ ಸೇವೆನೆ ಮಹಾಲಕ್ಷ್ಮಿ ಹಬ್ಬೆಲ ಮೂರು ಸತ್ಯನಾರಾಯಣ ದೇವರ ಸಂತೋಷದ ಸ್ವೀಕಾರ ಮಾಡುತ್ತದೆ ವಿಶೇಷವಾದ 11ನೇ ವರ್ಷದ ದೇವರ ಸನ್ನಿಧಾನದ ಪೂಜೆಗೆ ಹಿಡಿದ ದಿವಸದ ಅರ್ಪಣೆ ಮಾಡಿದ ಕೊರ್ನಂಜನ ಸೇವೆನ ಮಹಾಲಕ್ಷ್ಮಿ ಹಬ್ಬೆಲ ಸತ್ಯನಾರಾಯಣ ದೇವರ ಸಂತೋಷದ ಸ್ವೀಕಾರ ಮಾಡುತ್ತದೆ ಏನು ಮಾತ ಭಕ್ತಾಭಿಮಾನಿಗಳ ಬದುಕು ಮೂರು ದೇವರ ಸನ್ನಿಧಾನದ ಪ್ರಾರ್ಥನೆ ಮತ್ತು ಪ್ರಸಾದ ಪಡೆಯಬೇಕು ಸಮಸ್ತ ಇಷ್ಟಾರ್ಥನ ಮಾತು ದೇವರ ನೆರವೇರಿಸಬಹುದು ಅಗ್ಲದ ಮಗುವಿನ ವೃತ್ತಿ ಉದ್ಯೋಗ ವ್ಯಾವಹಾರಿಕ ಕ್ಷೇತ್ರ ಮಾತ್ರ ಉನ್ನತವಾದ ಸ್ಥಾನಮಾನ ಕೈತುಂಬ ಸಂಪಾದನೆ ಸ್ಥಿರ ಲಕ್ಷ್ಮೀ ಕೇಂದ್ರದ ದೇವರ ಅನುಗ್ರಹಿಸಿಕೊಳ್ಳುವುದು ಜೋಗ್ಲಿಗೆ ಬಾಲಿಗೆ ಮಾತಾಡಿ ವಿದ್ಯಾ ಬುದ್ಧಿ ಶ್ರೇಯಫಲ ಆಯುಷ್ಯತೆ ಆರೋಗ್ಯದ ದೇವರ ಅನುಗ್ರಹಿಸಿಕೊಳ್ಳುವುದು ನನ್ನ ವಿಶೇಷವಾದ ಈ ಒಂದು ಕಾರ್ಯಕ್ಕೆ ಏನು ಮಾತ್ರ ಪ್ರತ್ಯಕ್ಷವಾದ ಪರೋಕ್ಷವಾದ ಸರ್ವ ಸಹಕಾರ ಕೊಡುತ್ತೇನೆ ಅಗ್ಲದ ಸಮಸ್ತರಿಗಳ ಕೂಡ ಮನಸ್ಸದ ಮಾತ ಸಂಕಲ್ಪನ ಸತ್ಯನಾರಾಯಣ ದೇವರ ಮಹಾಲಕ್ಷ್ಮಿ ಹಬ್ಬ ನೆರವೇರಿಸಬಹುದು ನನ್ನ ವಿಶೇಷವಾದ ಅತಿಥಿ ಬಾಂಧವರಿಗೆ ಭಕ್ತಾಭಿಮಾನಿಗಳಿಗೆ ಕಲ್ಪನಂದಿನ ಅನ್ನದಾನ ಕಾರ್ಯವಾದ ದೇವರ ಪ್ರಹ್ಲಾದ ನೆರವೇರಿಸಬಹುದು ಹಬ್ಬೆ ಅನ್ನಪೂರ್ಣೇಶ್ವರಿನ ಪೂರ್ಣವಾದ ಆಶೀರ್ವಾದ ಸಮಸ್ಯೆಗಳ ಪ್ರಾಪ್ತಿ ಮಾಡಬಹುದು ನನ್ನ ದುಃಖಗಳ ಕೂಡ ಈ ಕ್ಷೇತ್ರಗಳು ಆಪನಂದಿನ ಮಾತ ಭಗವಂತ
ಕ್ಷೇತ್ರಗಳು ದೇವರ ಪೂಜೆ ಪುನಸ್ಕಾರ ಮಾಡೋಣ. ಯೋಗನ ಭಾಗ್ಯನ ದೇವರ ಅನುಗ್ರಹ ಹೊರಡೆ ನಮ್ಮ ಕೊರ್ಪನಂಚಿನ ಸೇವೆ ಎಲ್ಲ ಮಟ್ಟದ ಆಡಲ ದೇವರ ಸಂತೋಷ ಸ್ವೀಕಾರ ಮಾಡಿದ್ರೆ ಮಲ್ದಿನಂಚಿನ ಪೂಜೆದ ಸಂಪೂರ್ಣ ಫಲನೆ ಸಮಸ್ತ ಭಗವದ್ಭಕ್ತರಿಗೆ ಸತ್ಯನಾರಾಯಣ ದೇವರಲ್ಲ ಮಹಾಲಕ್ಷ್ಮಿ ಅಪ್ಪೆಲ್ಲ ಗ್ರಾಮಾಧಿಪತಿಯಂಚಿನ ಸ್ವಾಮಿ ಸೋಮನಾಥ ದೇವರಲ್ಲ ಕ್ಷೇತ್ರದ ಭಕ್ತಿಯಂಚಿನ ಪಂಚದ ದೇವತೆಯಲ್ಲ ಸದೈವಾದ ದೇವತೆಯಲ್ಲ ಅನುಗ್ರಹಿತ ಕೊರಡು ಪಡೆದ ನಮ್ಮ ಸಮಸ್ತೆಯಲ್ಲ ಭಕ್ತಿಪೂರ್ವಕವಾದ ಸತ್ಯನಾರಾಯಣ ದೇವರ ಸನ್ನಿಧಾನ ಮಹಾಲಕ್ಷ್ಮಿ ಅಪ್ಪನ ಸನ್ನಿಧಾನ ತಡೆದಕ್ಕಾದ ಭಕ್ತಿಪೂರ್ವಕವಾದ ಮಲ್ಪನಂಚಿನ ಪ್ರಾರ್ಥನೆ. ಮೇಧ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿಮೆ ಪುರುಷೋತ್ತಮ. ಹರಿ ಗೋವಿಂದ. ಈಗ ಕೈತಾಗೆ ಸರಿವಾರ ಮಾತ್ರ ಶ್ರೀ ಮಹಾಲಕ್ಷ್ಮಿ ಮಂದಿರದ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ವಿಭಾಗದಗಳು ಪೂಜಾ ಸೇವೆದ ಮುತಾಲಕಿಡಿದ್ದಾರೆ.